ಅದಕ್ಕೆ ಅಲ್ಲಿಂದ ನಾನು ಕೂಡಲೇ ಈಶ್ವರ್ ಸಿರೋರಿಗೆ ಫೋನ್ ಮಾಡಿ ನಿಮ್ಮ ಜಾಗಕ್ಕೆ ನಮ್ಮ ನರಿಮುಖ ಸೊಸೈಟಿಯಿಂದ 250 ಜನರ ಪರವಾಗಿ ನಿಮಗೆ ಬೆಂಬಲ ಕೊಡ್ತೇವೆ ಅಂತ ನಮ್ಮ ಕಟ್ಟೆಮಂಗಳೂರು ಮೂಲಕ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ರಿಂದ ಕಿಶೋರ್ ಸಿರಾ ಮಾನ್ಯರೇ, ವಿಷಯ 2018ರಲ್ಲಿ ರಾಜ್ಯ ಸರ್ಕಾರ ಸಹಕಾರಿ ಸಂಘಗಳ ರೈತರ ಕೃಷಿ ಸಾಲ ರು 1 ಲಕ್ಷವನ್ನು ಮನ್ನಾ ಮಾಡಿತು. ಈ ಯೋಜನೆಯಿಂದ ಅರ್ಹತೆ ಇದ್ದು ಸಾಲ ಮನ್ನಾ ವಂಚಿತ ರೈತರ ಬಗ್ಗೆ 2018ರ ರಾಜ್ಯ ಸರ್ಕಾರ ಮಾಡಿದ ರೈತರ ಕೃಷಿ ಸಾಲ ಮನ್ನಾ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಗದಿರುವ ರೈತರಿಗೆ ತಕ್ಷಣ ನೀಡಬೇಕು. 1 ಲಕ್ಷ ರು ಸಾಲ ಮನ್ನಾ ಸಿಗದ ಸಂಕಷ್ಟದಲ್ಲಿರುವ ರೈತರ ವಿಳಾಸವನ್ನು ಈ ಮನವಿಯಲ್ಲಿ ದತ್ತೀಕರಿಸಿದೆ. ಈ ವಿಳಾಸ ನೀಡಿರುವ ರೈತರ ಅರ್ಹತೆ ಇದ್ದು ವಂಚಿತರಾಗಿರುತ್ತಾರೆ. ಈ ಮನವಿ ಸಹಕಾರ ಸಂಘಗಳ ಉಪನಿಬಂಧಕರವರ ಕೈ ಸೇರಿ 1 ತಿಂಗಳ ಒಳಗೆ ಸಾಲ ಮನ್ನಾ ವಂಚಿತರಿಗೆ 1 ಲಕ್ಷ ರು ಸಿಗದಿದ್ದಲ್ಲಿ ಡಿಆರ್ ಕಚೇರಿ ಮಂಗಳೂರಿನಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ವಿನಂತಿ ಮಾಡಿಕೊಡುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸರ್, ಇವತ್ತು ನಾವು 2018ರಲ್ಲಿ ಒಮ್ಮೆ ಇದೇ ರೀತಿ ರೈತರ ಸಾಲ ಮನ್ನಾ ಘೋಷಣೆ ಆಯಿತು, ರೈತರಿಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಒಂದು 6 ತಿಂಗಳ ತನಕ ನಾವು ವೆಯ್ಟ್ ಮಾಡಿ ಮತ್ತೆ ನಾವು ಇದು DCC ಬ್ಯಾಂಕ್ ಕಚೇರಿಗೆ ಹೋಗಿ ರೈತರ ಪ್ರತಿಭಟನೆ ಮಾಡುತ್ತೇವೆ ಮುನ್ನೆಚ್ಚರಿಕೆ ಕೊಟ್ಟ ತಕ್ಷಣ ಒಂದು 40% ರೈತರಿಗೆ ಬಂತು. ಕೆಲವು 180 ಜನ ಈ ರೀತಿ ಕೆಲವು ಸೊಸೈಟಿಯಲ್ಲಿ ಬಂದಿದೆ. ಆದರೆ ಆಮೇಲೆ ಒಂದು ತಿಂಗಳಿಗೆ 1-2 ರೈತರಿಗೆ ಆಗ್ತಾ ಕೊನೆಗೆ ಈಗ ಸಂಪೂರ್ಣ ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಮತ್ತೆ ಈ ರೀತಿಯ ಬಂದಿರುವ ಹಣವನ್ನು ನಮ್ಮ ದೃಷ್ಟಿಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಡಿಆರ್ ಅವರ ಮತ್ತು ಉಳಿದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಅವರ ಅಕೌಂಟಿಗೆ ವರ್ಗಾವಣೆ ಆಗಿದೆ. ಅಂದರೆ ನಿಮ್ಮ ವಾಲ್ಮೀಕಿ ಹಗರಣದ ರೀತಿ ಇದು ಆಗಿದೆ ಎಂಬುದು ನಮಗೆ ಗುಮಾನಿದೆ, ಮೌಖಿಕ ಗುಮಾನಿದೆ. ಆದ್ದರಿಂದ ಅದರ ಬಗ್ಗೆ ನೀವು ಸ್ಪಷ್ಟೀಕರಣ ಈಗ ತಾವು ಹೇಳಿದ್ರೆ ಒಳ್ಳೆಯದು ರೈತರಿಗೆ. ಮತ್ತೆ ಇದು ಯಾಕೆ ಬರಲಿಲ್ಲ, ಮತ್ತೆ ಯಾವಾಗ ನಮಗೆ ನಮ್ಮನ್ನು ವಂಚಿತರಿಂದ ಪಾರು ಮಾಡಿ ರೈತರ ಸಂಕಷ್ಟದಿಂದ ಮೇಲೆ ಎತ್ತಬಹುದು ಅಂತ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಅಭಿಪ್ರಾಯ ತಿಳಿಸಿದ್ದಾರೆ. ಈಗ ಈ ನಮ್ಮ ಸಾಲ ಮನ್ನಾ ವಂಚಿತರ ಲಿಸ್ಟು ಪ್ರತಿಭಟನೆಯಲ್ಲಿ ಬೇರೆ ಬೇರೆ ಏರುಗಳು ಬಂದಿದ್ದಾರೆ. ಈಗ ತಾನೇ ನೀವು ಇದೀಗ ನಿನ್ನೆಯಿಂದ ಅಧಿಕಾರ ಸ್ವೀಕರಿಸಿದಂತೆ ನಮಗೆ ಗೊತ್ತಾಯಿತು. ಇಷ್ಟೆಲ್ಲ ನಾವು ಬೇರೆ ಬೇರೆ ಅಧಿಕಾರಿಗಳ ಹತ್ರ ಪ್ರಯತ್ನ ಪಟ್ಟಿದ್ದೇವೆ, ಕಂಪ್ಲೀಟ್ ಈ ಸಾಲ ಮನ್ನಾ ಆಗಲಿಲ್ಲ. ಅದೇ ರೀತಿ ನಿನ್ನೆ ನೀವು ಬಂದು AR ಆಫೀಸಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಈಗ ಮೊದಲನೇದಾಗಿ ನಿಮಗೆ ರೈತರ ಪರವಾಗಿ ಒಂದು ಮನವಿ ಕೊಡ್ತಿದ್ದೇವೆ. ಆದ ಕಾರಣ ನಿಮ್ಮ ಕೈಯಲ್ಲಿ ಇದು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಹಾಗೆ ಮಾಡುವಾಗೆ ನೀವು ನಮ್ಮ ಪರವಾಗಿ ಒಳ್ಳೆಯ ಮನಸ್ಸಿಂದ ಕೆಲಸ ಮಾಡಿ ನಮಗೆ 1 ಲಕ್ಷ ಸಾಲವನ್ನು ಬರಬೇಕಾದನ್ನು ಭರಿಸುವಾಗಿ ನೀವು ಮಾಡಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀರಿ. ಈಗ ಸಾಲ ಮನ್ನಾ ಒಟ್ಟು 48,673 ರೈತರು 385 ಕೋಟಿ 10,81,000 ಸಾಲ ಮನ್ನಾ ಅದರಲ್ಲಿ ನಮ್ಮ ಸಬ್ ಡಿವಿಷನ್ ಇವರ ಪುತ್ತೂರು ವಿಭಾಗ, ಪುತ್ತೂರು, ಕಡಬ, ಬೆಳ್ತಂಗಡಿ, ಸುಳ್ಯ ಅಷ್ಟು 4 ತಾಲೂಕು ಸೇರ್ಪಡೆ. ಅದರಲ್ಲಿ ಬಿಡುಗಡೆಯಾಗಿರೋದು 42,103 ರೈತರಿಗೆ 319 ಕೋಟಿ 76,98,000 ಅಷ್ಟು ಬಿಡುಗಡೆಯಾಗಿದೆ. ಬಾಕಿ ಇರುವಂಥದ್ದು 6,571 ರೈತರಿಗೆ 64 ಕೋಟಿ 54,60,60,000. ಇದು ನಾನು ನಿನ್ನೆ ಬಂದು ಇವತ್ತು ಸ್ಟೇಟ್ಮೆಂಟ್ ತಗೊಂಡು ಮಾತಾಡ್ತಾ ಇರೋದು. ಅದರಲ್ಲಿ ಏನಾಗಿದೆ, ಕೆಲವು ಆಧಾರ್ ಕಾರ್ಡು, RTC, ಇನ್ನೊಂದು ಮತ್ತೊಂದು GPA ಮೇಲೆ ಕೊಡುವಂಥದ್ದು ಮಿಸ್ ಮ್ಯಾಚಿಂಗ್, ಆಧಾರ್ ಕಾರ್ಡ್ಗೂ RTCಗೂ ಮಿಸ್ ಮ್ಯಾಚಿಂಗ್ ಆಗಿರುವಂಥದ್ದು ಅದು ಪೆಂಡಿಂಗ್ ಇತ್ತು. ಅದನ್ನ ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಪತ್ರ ಬರೆಯುವಾಗ ನಮ್ಮ ಇಲಾಖೆಗೆ ಪತ್ರ ಬರೆದಿದ್ವಿ. ಅದೀಗ
1964 ರೈತರಿಗೆ 16,45,11,000 ಮೊತ್ತ. ಅಷ್ಟು 1964 ಜನ ರೈತರಿಗೂ ಕೂಡ ಗ್ರೀನ್ ಲಿಸ್ಟ್ ಅಲ್ಲಿ ಬಂದಿದೆ. ಈಗ ಇದು ಸರ್ಕಾರದ ಮಟ್ಟದಲ್ಲಿ ನಮಗೆ ಬಿಡುಗಡೆಗೆ ಬಾಕಿ. ಅದು ಬಿಡುಗಡೆ ಆದ ತಕ್ಷಣ ಅವರವರ ಅಕೌಂಟ್. ಇನ್ನ 4,905 ಕೋಟಿ ಇದೆಯಲ್ಲ, 4,905 ಪ್ರಕರಣ ರೈತರದ್ದು, ಅದು ತಂತ್ರಾಂಶದಲ್ಲಿ ಅವರ ದಾಖಲೆಗಳು ಹೇಳ್ತಾರೆ. RTC ಒಂದು ಮತ್ತೊಂದು ಮಿಸ್ ಮ್ಯಾಚಿಂಗ್, ರೇಷನ್ ಕಾರ್ಡ್ ವ್ಯತ್ಯಾಸಗಳು ಅವೆಲ್ಲ ಆಗಿದ್ದರಿಂದ ಅದು ತಿರಸ್ಕಾರಗೊಂಡಿದೆ. ಇದನ್ನು ಕೂಡ ನಾವು ಸರ್ಕಾರದ ನಮ್ಮ ಮೇಲಧಿಕಾರಿಗಳಿಗೆ ವಿಷಯನ ತಲುಪಿಸಿದ್ದೀವಿ. ಅವ್ರು ಮುಂದೆ ಏನು ಕ್ರಮ ಮಾಡ್ತಾರೆ. ನೋಡಿ, ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟು ನಮಗೆ ಕಾಣ್ತಿದ್ದಂಥದ್ದು ರೇಷನ್ ಕಾರ್ಡ್ ಈಸ್ ನಾಟ್ ಎಲಿಜಿಬಲ್ ಅಂತ ಹೇಳಿ ಬರ್ತಿದ್ದಂಥದ್ದು. ಇದಕ್ಕೆ ಸಂಬಂಧಪಟ್ಟು ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ಅದನ್ನು ಕೇಳಿತು ಯಾವುದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದಾಗ 2018ರಲ್ಲಿ ಸಾಲ ಮನ್ನಾ ಘೋಷಣೆ ಆದಾಗ ಎಲ್ಲರ ರೇಷನ್ ಕಾರ್ಡು ಚಾಲ್ತಿಯಲ್ಲಿದ್ದು ಅದಕ್ಕೆ ಅರ್ಹವಾಗಿತ್ತು ಅಂತ ಹೇಳಿ ಉತ್ತರನೂ ಕೊಟ್ಟಿದೆ. ಆದರೆ ಇದನ್ನು ನೀವು ಗಮನಕ್ಕೆ ತರಬೇಕು. ಈಗ ತಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದೀನಿ. ಇದು ಈ ತಕ್ಷಣದಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡಿ. ಇನ್ನೊಂದು ವಿಚಾರ, ಅವರು ಈಗಾಗಲೇ ನಾವು ನಮ್ಮ ರೈತರಿಗೆ ನಿಮ್ಮ ಗಮನಕ್ಕೆ ಸಾಲ ಕೊಡುವಾಗ ಈ ದಾಖಲೆಗಳು ಚೆನ್ನಾಗಿತ್ತು, ಸಾಲ ಮನ್ನಾ ಮಾಡುವಾಗ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರು. ಎಷ್ಟು ವಿಪರ್ಯಾಸ ಅಲ್ಲ, ಅದು ಸಾಲ ಕೊಡುವಾಗಲೂ ಕೂಡ ದಾಖಲೆಗಳನ್ನ ತಗೊಂಡಿರ್ತಿಲ್ಲ ಅಲ್ಲ. ಅಲ್ಲಿ ಏನಾಗಿದೆ ತಂತ್ರಾಂಶದಲ್ಲಿ ನೀವು ಸಾಲ ಮನ್ನಾ ಮಾಡಿದ 1 ಲಕ್ಷ ನಮಗೆ ಯಾರು ಸರ್ಕಾರ, ನೀವು ಕೊಟ್ಟಿರೋದು 3 ಲಕ್ಷ. ಆ 3 ಲಕ್ಷ ಈ ಡಾಕ್ಯುಮೆಂಟ್ಸ್ಗೆ ತಾವು ಕೊಟ್ಟಿದ್ದೀರಿ. ಮಾಧ್ಯಮದವರಲ್ಲಿ ನಾನು ವಿನಂತಿ ಏನಂದ್ರೆ, ನೋಡಿ ಈಗಾಗಲೇ ತಾವು ಉಲ್ಲೇಖ ಮಾಡಿದ್ದಾರೆ, 5 ವರ್ಷದಿಂದ ಎಷ್ಟು ಸಾವಿರ ಕೋಟಿಯನ್ನು ಡೆಪಾಸಿಟ್ ಹಾಕಿದ್ದಾರೆ. DCC ಬ್ಯಾಂಕಿನವರ ಅಧಿಕಾರಿಗಳು ಯಾರ ಗೊತ್ತಿಲ್ಲ, ಸರ್ಕಾರದಿಂದ ಬಿಡ. ಆದರೆ ಗ್ರೀನ್ ಲಿಸ್ಟ್ ಅಂದ್ರೆ ಅವತ್ತಿಂದಲೇ ಸಿಗಬೇಕಾದ್ದು. ಈಗ ಗ್ರೀನ್ ಲಿಸ್ಟ್ ಅಲ್ಲದನ್ನು ಬಿಡಿ, ಅದು ಏನೋ ಟೆಕ್ನಿಕಲ್ ಆಗಿ ಪಾಸ್ ಆಗಲಿಲ್ಲ. ಆದರೆ ಗ್ರೀನ್ ಲಿಸ್ಟ್ ಅಲ್ಲಿ ಇರುವವರು, ಅರ್ಹತೆ ಇರುವವರನ್ನು 5 ವರ್ಷದಿಂದ ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಆಗುವಾಗ ಎಷ್ಟು ಸಾವಿರ ಕೋಟಿ ಅದಕ್ಕೆ ಡೆಪಾಸಿಟ್ ಇದೆ. ನೋಡಿ, ಗ್ರೀನ್ ಲಿಸ್ಟ್ 2018 ಸಾಲ ಮನ್ನಾ ಏನ್ ಬಂತು ಆಗ್ಲಿದ್ದು ತಂತ್ರಾಂಶ ಹೆಚ್ಚಿದೆ. ಅದರಲ್ಲಿ ಕೆಲವು ಗ್ರೀನ್ ಲಿಸ್ಟ್ ಅಲ್ಲಿ ಬರದೇ ಇದ್ದಂಥವು ಆಗಾಗ್ಗೆ ಸರಿ ಮಾಡ್ಕೊಂಡು ಕೊಟ್ಟಿದ್ದು ಉಂಟು ರೈತರಿಗೆ. ಆಮೇಲೆ ಏನಾಯ್ತು, ಕೆಲವು ಆಗಿನ ಆದೇಶನ ಸ್ವಲ್ಪ ಸಡಿಲೀಕರಣ ಮಾಡೋದು ಸರ್ಕಾರ. ಸಡಿಲೀಕರಣ ಮಾಡುವಾಗ ಪುನಃ ಗ್ರೀನ್ ಲಿಸ್ಟ್ ಮಾಡಲಿಕ್ಕೆ ನಮಗೆ ಯಾರು ಭೂಮಿ ಕೇಂದ್ರದವರು ಹೇಳಿದ್ರು. ಆ ಸಂದರ್ಭದಲ್ಲಿ ಇದು ಗ್ರೀನ್ ಲಿಸ್ಟ್ ಬಂದಿರುವಂಥದ್ದು ಈಗೆಲ್ಲ ಸರಿಯಾಗಿದೆ. ಈಗ ತಾವು ಮನೆಗೆ ಕೊಟ್ಟಿದ್ರಿ. ಆಮೇಲೆ ತಾವು ಹೇಳಿದ್ರಿ ಇದರಲ್ಲಿ ಈ ವಾಲ್ಮೀಕಿದು ಅದು ಇದು ಕೇಳಲ್ಲ, ನಮ್ಮ ಇಲಾಖೆಯೊಳಗೆ ಆ ರೀತಿ ಇಲ್ಲ. ಅದು 100ಕ್ಕೆ 200% ನಾವು ಬರೋದು ಅಲ್ಲ ನಿಮ್ಮ, ಯಾಕಂದ್ರೆ ನಮಗೆ ಸರ್ಕಾರ ಇಲಾಖೆ ಸಂಬಳ ಕೊಡ್ತಾ ಇದೆ. ರೈತರಿಗೆ ಬಂದ್ರೆ ಅದು ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಅಲ್ಲ ಸರ್, ವಾಲ್ಮೀಕಿ ಹಗರಣ ಮತ್ತು ನಿಮಗೆ ಹೋಲಿಕೆ ಮಾಡಿದಲ್ಲ ಅದೇ ರೀತಿ ಆಗಿದೆ ಅಂತೇಳಿ. ಈ ನಮ್ಮ ಸಾಲ ಮನ್ನಾ ವಂಚಿತರ ಲಿಸ್ಟು ಪ್ರತಿಭಟನೆಯಲ್ಲಿ ಬೇರೆ ಬೇರೆ ಏರುಗಳು ಬಂದಿದ್ದಾರೆ. ಈಗ ತಾನೇ ನೀವು ಇದೀಗ ನಿನ್ನೆಯಿಂದ ಅಧಿಕಾರ ಸ್ವೀಕರಿಸಿದಂತೆ ನಮಗೆ ಗೊತ್ತಾಯಿತು. ಇಷ್ಟೆಲ್ಲ ನಾವು ಬೇರೆ ಬೇರೆ ಅಧಿಕಾರಿಗಳ ಹತ್ರ ಪ್ರಯತ್ನ ಪಟ್ಟಿದ್ದೇವೆ, ಕಂಪ್ಲೀಟ್ ಈ ಸಾಲ ಮನ್ನಾ ಆಗಲಿಲ್ಲ. ಅದೇ ರೀತಿ ನಿನ್ನೆ ನೀವು ಬಂದು AR ಆಫೀಸಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಈಗ ಮೊದಲನೇದಾಗಿ ನಿಮಗೆ ರೈತರ ಪರವಾಗಿ ಒಂದು ಮನವಿ ಕೊಡ್ತಿದ್ದೇವೆ. ಆದ ಕಾರಣ ನಿಮ್ಮ ಕೈಯಲ್ಲಿ ಇದು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಹಾಗೆ ಮಾಡುವಾಗೆ ನೀವು ನಮ್ಮ ಪರವಾಗಿ ಒಳ್ಳೆಯ ಮನಸ್ಸಿಂದ ಕೆಲಸ ಮಾಡಿ ಕೆಲಸ ಮಾಡಿ ನಮಗೆ 1 ಲಕ್ಷ ಸಾಲವನ್ನು ಬರಬೇಕಾದನ್ನು ಭರಿಸುವಾಗಿ ನೀವು ಮಾಡಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಈಗ ಸಾಲ ಮನ್ನಾ ಒಟ್ಟು 48,673 ರೈತರು 385 ಕೋಟಿ 10,81,000 ಸಾಲ ಮನ್ನಾ ಅದರಲ್ಲಿ ನಮ್ಮ ಸಬ್ ಡಿವಿಷನ್ ಇವರ ಪುತ್ತೂರು ವಿಭಾಗ, ಪುತ್ತೂರು, ಕಡಬ, ಬೆಳ್ತಂಗಡಿ, ಸುಳ್ಯ ಅಷ್ಟು 4 ತಾಲೂಕು ಸೇರ್ಪಡೆ. ಅದರಲ್ಲಿ ಬಿಡುಗಡೆಯಾಗಿರೋದು 42,103 ಜನ ರೈತರಿಗೆ 319 ಕೋಟಿ 76,98,000 ಅಷ್ಟು ಬಿಡುಗಡೆಯಾಗಿದೆ. ಬಾಕಿ ಇರುವಂಥದ್ದು
6,571 ರೈತರಿಗೆ 64,54,40,000 ಇದು ನಾನು ನಿನ್ನೆ ಬಂದು ಇವತ್ತು ಸ್ಟೇಟ್ಮೆಂಟ್ ತಗೊಂಡು ಮಾತಾಡ್ತಾ ಇರೋದು. ಅದರಲ್ಲಿ ಏನಾಗಿದೆ, ಕೆಲವು ಆಧಾರ್ ಕಾರ್ಡು, RTC, ಇನ್ನೊಂದು ಮತ್ತೊಂದು GPA ಮೇಲೆ ಕೊಡುವಂಥದ್ದು, ಮಿಸ್ ಮ್ಯಾಚಿಂಗ್, ಆಧಾರ್ ಕಾರ್ಡ್ಗೂ RTCಗೂ ಮಿಸ್ ಮ್ಯಾಚಿಂಗ್ ಆಗಿರುವಂಥದ್ದು ಅದು ಪೆಂಡಿಂಗ್ ಇತ್ತು. ಅದನ್ನ ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಪತ್ರ ಬರೆಯುವಾಗ ನಮ್ಮ ಇಲಾಖೆಗೆ ಪತ್ರ ಬರೆದಿದ್ವಿ. ಅಲ್ಲಿಗ 1,964 ರೈತರಿಗೆ 16,45,11,000 ಮೊತ್ತ. ಅಷ್ಟು 1,964 ಜನ ರೈತರಿಗೂ ಕೂಡ ಗ್ರೀನ್ ಲಿಸ್ಟ್ ಅಲ್ಲಿ ಬಂದಿದೆ. ಈಗ ಇದು ಸರ್ಕಾರದ ಮಟ್ಟದಲ್ಲಿ ನಮಗೆ ಬಿಡುಗಡೆಗೆ ಬಾಕಿ. ಅದು ಬಿಡುಗಡೆ ಆದ ತಕ್ಷಣ ಅವರವರ ಅಕೌಂಟ್. ಇನ್ನ 4,905 ಕೋಟಿ ಇದೆಯಲ್ಲ, 4,905 ರಕಣ ರೈತರು, ಅದು ತಂತ್ರಾಂಶದಲ್ಲಿ ಅವರ ದಾಖಲೆಗಳು ಹೇಳ್ತಾರೆ. RTC ಒಂದು ಮತ್ತೊಂದು ಮಿಸ್ ಮ್ಯಾಚಿಂಗು, ರೇಷನ್ ಕಾರ್ಡ್ ವ್ಯತ್ಯಾಸಗಳು ಅವೆಲ್ಲ ಆಗಿದ್ದರಿಂದ ಅದು ತಿರಸ್ಕಾರಗೊಂಡಿದೆ. ಇದನ್ನೂ ಕೂಡ ನಾವು ಸರ್ಕಾರದ ಗಮನಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ವಿಷಯನ ತಲುಪಿಸಿದ್ದೀವಿ. ಅವ್ರು ಮುಂದೆ ಏನು ಕ್ರಮ ಮಾಡ್ತಾರೆ ನೋಡಿ, ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟು ನಮಗೆ ಕಾಣ್ತಿದ್ದಂಥದ್ದು ರೇಷನ್ ಕಾರ್ಡ್ ಈಸ್ ನಾಟ್ ಎಲಿಜಿಬಲ್ ಅಂತ ಹೇಳಿ ಬರ್ತಿದ್ದಂಥದ್ದು. ಇದಕ್ಕೆ ಸಂಬಂಧಪಟ್ಟು ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ಅದನ್ನು ಕೇಳಿತು ಯಾವುದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದಾಗ 2018ರಲ್ಲಿ ಸಾಲ ಮನ್ನಾ ಘೋಷಣೆ ಆದಾಗ ಎಲ್ಲರ ರೇಷನ್ ಕಾರ್ಡು ಚಾಲ್ತಿಯಲ್ಲಿದ್ದು ಅದಕ್ಕೆ ಅರ್ಹವಾಗಿತ್ತು ಅಂತ ಹೇಳಿ ಉತ್ತರನೂ ಕೊಟ್ಟಿದೆ. ಆದ್ರೆ ಇದನ್ನು ನೀವು ಗಮನಕ್ಕೆ ತರಬೇಕು. ಈಗ ತಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದೀನಿ. ಈ ತಕ್ಷಣದಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ. ಇನ್ನೊಂದು ವಿಚಾರ, ಅವರು ಈಗಾಗಲೇ ನಾವು ನಮ್ಮ ರೈತರಿಗೆ ನಿಮ್ಮ ಗಮನಕ್ಕೆ ಸಾಲ ಕೊಡುವಾಗ ಈ ದಾಖಲೆಗಳು ಚೆನ್ನಾಗಿತ್ತು, ಸಾಲ ಮನ್ನಾ ಮಾಡುವಾಗ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರು. ಎಷ್ಟು ವಿಪರ್ಯಾಸ ಅಲ್ಲ, ಅದು ಸಾಲ ಕೊಡುವಾಗಲೂ ಕೂಡ ದಾಖಲೆಗಳನ್ನ ತಗೊಂಡಿರ್ತಿಲ್ಲ ಅಲ್ಲ. ಅಲ್ಲಿ ಏನಾಗಿದೆ ತಂತ್ರಾಂಶದಲ್ಲಿ ನೀವು ಸಾಲ ಮನ್ನಾ ಮಾಡಿದ 1 ಲಕ್ಷ ನಮಗೆ ಯಾರು ಸರ್ಕಾರ, ನೀವು ಕೊಟ್ಟಿರೋದು 3 ಲಕ್ಷ. ಆ 3 ಲಕ್ಷ ಈ ಡಾಕ್ಯುಮೆಂಟ್ಸ್ಗೆ ತಾವು ಕೊಟ್ಟಿದ್ದೀರಿ. ಮಾಧ್ಯಮದವರಲ್ಲಿ ನಾನು ವಿನಂತಿ ಏನಂದ್ರೆ, ನೋಡಿ ಈಗಾಗಲೇ ತಾವು ಉಲ್ಲೇಖ ಮಾಡಿದ್ದಾರೆ, 5 ವರ್ಷದಿಂದ ಎಷ್ಟು ಸಾವಿರ ಕೋಟಿಯನ್ನು ಡೆಪಾಸಿಟ್ ಹಾಕಿದ್ದಾರೆ. DCC ಬ್ಯಾಂಕಿನವರ ಅಧಿಕಾರಿಗಳು ಯಾರ ಗೊತ್ತಿಲ್ಲ, ಸರ್ಕಾರದಿಂದ ಬಿಡ. ಆದರೆ ಗ್ರೀನ್ ಲಿಸ್ಟ್ ಅಂದ್ರೆ ಅವತ್ತಿಂದಲೇ ಸಿಗಬೇಕಾದ್ದು. ಈಗ ಗ್ರೀನ್ ಲಿಸ್ಟ್ ಅಲ್ಲದನ್ನು ಬಿಡಿ, ಅದು ಏನೋ ಟೆಕ್ನಿಕಲ್ ಆಗಿ ಪಾಸ್ ಆಗಲಿಲ್ಲ. ಆದರೆ ಗ್ರೀನ್ ಲಿಸ್ಟ್ ಅಲ್ಲಿ ಇರುವವರು, ಅರ್ಹತೆ ಇರುವವರನ್ನು 5 ವರ್ಷದಿಂದ ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಆಗುವಾಗ ಎಷ್ಟು ಸಾವಿರ ಕೋಟಿ ಅದಕ್ಕೆ ಡೆಪಾಸಿಟ್ ಇದೆ. ನೋಡಿ, ಗ್ರೀನ್ ಲಿಸ್ಟ್ 2018ರಲ್ಲಿ ಸಾಲ ಮನ್ನಾ ಏನ್ ಬಂತು ಆಗ್ಲಿಂದ ತಂತ್ರಾಂಶ ಹೆಚ್ಚಿದೆ. ಅದರಲ್ಲಿ ಕೆಲವು ಗ್ರೀನ್ ಲಿಸ್ಟ್ ಅಲ್ಲಿ ಬರದೇ ಇದ್ದಂಥವು ಆಗಾಗ್ಗೆ ಸರಿ ಮಾಡ್ಕೊಂಡು ಕೊಟ್ಟಿದ್ದು ಉಂಟು ರೈತರಿಗೆ. ಆಮೇಲೆ ಏನಾಯ್ತು, ಕೆಲವು ಆಗಿನ ಆದೇಶನ ಸ್ವಲ್ಪ ಸಡಿಲೀಕರಣ ಮಾಡೋದು ಸರ್ಕಾರ. ಸಡಿಲೀಕರಣ ಮಾಡುವಾಗ ಪುನಃ ಗ್ರೀನ್ ಲಿಸ್ಟ್ ಮಾಡಲಿಕ್ಕೆ ನಮಗೆ ಯಾರು ಭೂಮಿ ಕೇಂದ್ರದವರು ಹೇಳಿದ್ರು. ಆ ಸಂದರ್ಭದಲ್ಲಿ ಇದು ಗ್ರೀನ್ ಲಿಸ್ಟ್ ಬಂದಿರುವಂಥದ್ದು. ಈಗೆಲ್ಲ ಸರಿಯಾಗಿದೆ. ಈಗ ನಾವು ಮನೆಗೆ ಕೊಟ್ಟಿದ್ರಿ. ಆಮೇಲೆ ತಾವು ಹೇಳಿದ್ರಿ ಇದರಲ್ಲಿ ಈ ಅದು ವಾಲ್ಮೀಕಿದು ಅದು ಇದು ಹೇಳಲ್ಲ, ನಮ್ಮ ಇಲಾಖೆಯೊಳಗೆ ಆ ರೀತಿ ಇಲ್ಲ. ಅದು 100ಕ್ಕೆ 200% ನಾವು ಭರವಸೆ ಅಲ್ಲ ನಿಮ್ಮ, ಯಾಕಂದ್ರೆ ನಮಗೆ ಸರ್ಕಾರ ಇಲಾಖೆ ಸಂಬಳ ಕೊಡ್ತಾ ಇದೆ. ರೈತರಿಗೆ ಬಂದ್ರೆ ಅದು ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಅಲ್ಲ ಸರ್, ವಾಲ್ಮೀಕಿ ಹಗರಣ ಮತ್ತು ನಿಮಗೆ ಹೋಲಿಕೆ ಮಾಡಿದಲ್ಲ ಅದೇ ರೀತಿ ಆಗಿದೆ ಅಂತೇಳಿ ಇಟ್ಕೊಳ್ಬೇಕು. ನಮಗೆ ಮರಿವು ಜಾಸ್ತಿ ಆಗ್ತದೆ. ನಾವು ಮನವಿ ಕೊಟ್ಟ ಮೇಲೆ ಆಮೇಲೆ ನಾವು ಸೇರಿ ಎಲ್ಲ ಸಂಘಟನೆಯ ಪ್ರಮುಖರಿದ್ದಾರೆ, ತುಂಬಾ ಜನ ಬೇರೆ ಬೇರೆ ರೈತ ಸಂಘದ ಪ್ರಮುಖರಿದ್ದಾರೆ, ಹೋರಾಟಗಾರರಿದ್ದಾರೆ. ಈ ರೀತಿ ನಾವೆಲ್ಲ ಒಮ್ಮತದಿಂದ ನಮ್ಮ ಹೋರಾಟದ ಸ್ವರೂಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಾಲ ಮನ್ನಾ ವಂಚಿತರಿಗೆ ಸಿಗುವ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಆ ರೂಪುರೇಷವನ್ನು ನಾವು ಮಲೆನಾಡು ಒಂದೇ ಸಂಘಟನೆ ನಾವು ಹಮ್ಮಿಕೊಂಡು ಇವತ್ತಿನ ಇನ್ನು ಮುಂದಿನ ದಿನದಲ್ಲಿ ನಾವು ಒಕ್ಕೂಟದಲ್ಲಿ ನಾವು ಇದು ಮಾಡಬೇಕು. ಎಲ್ಲರ ಹಿತ ಸಂಘಟನೆ ದೃಷ್ಟಿಯಲ್ಲಿ ನಾವು ಮಾಡಬೇಕಾದ್ದು. ಎಲ್ಲ ರೀತಿಯ ರೈತ ಸಂಘಟನೆ ಕೂಡ ಈ ಹೋರಾಟದಲ್ಲಿ ಭಾಗಿಬೇಕು. ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಡ್ತೇವೆ. ಹಾಗೆ ನಾನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದೆ. ಈ ತನಕ ನಮಗೆ ಬೆಂಗಾವಲಿರುವಂಥದ್ದು ಯಾವುದೇ ರಾಜಕೀಯ ಪಕ್ಷದವರಲ್ಲ, ಯಾವುದೇ ಉದ್ಯಮಿ ಅಲ್ಲ. ನಮಗೆ ನಮ್ಮ ವಂಚಿತರು
ಸಮಸ್ಯೆ ಆದವರ ಜೊತೆಗೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ತೊಂದರೆ ಆದಾಗ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅದನ್ನು ಪ್ರಶ್ನೆ ಮಾಡಿದಾಗ ನಮಗೆ ಒಂದು ಬೆಂಬಲ ಕೊಟ್ಟು ಭ್ರಷ್ಟಾಚಾರ ಇರ್ಬೋದು, ಕಳಪೆ ಕಾಮಗಾರಿ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ವಿವಿಧ ರೀತಿಯ ಸಮಸ್ಯೆ ಬಂದಾಗಲೂ ಅದನ್ನು ಸಂಬಂಧಪಟ್ಟ ರಾಜಕಾರಣಿ ಮಂತ್ರಿಗಳಿಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸಾಲ್ವ್ ಮಾಡಿ, ಅಂದ್ರೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ಕೂಡ ಎಲ್ಲ ವಂಚಿತ ರೈತಾಪಿ ಬಂಧುಗಳಿಂದ ನಾನು ಧನ್ಯವಾದ ಹೇಳುತ್ತಾ ನನ್ನ ಧನ್ಯವಾದ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551.